ಪುತ್ತೂರಿನಲ್ಲಿ ಇವತ್ತು ಒಂದು ದುಃಖದ ಮತ್ತು ಆಘಾತಕಾರಿ ಒಂದು ಘಟನೆ ನಡೆದು ಇವತ್ತು ಒಬ್ಬ ಯುವಕ ಕಲಾವಿದ, ಅದರಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೆ ನಾಯಕತ್ವವನ್ನು ಕೊಟ್ಟು ಸಮಾಜದಲ್ಲಿ ಇವತ್ತು ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಕೊಡುಗೆ ಕೊಡಬಲ್ಲಂಥ ಅಕ್ಷಯ್ ಕಲ್ಲೆಗ್ ಅವರ ಮರಣ ಆಗಿದೆ. ಬಹುಶಃ ನಾವೆಲ್ಲ ಈ ರೀತಿಯ ಒಂದು ಮರಣವನ್ನು ನಾವು ಭಾವಿಸಲಿಲ್ಲ. ಯಾಕಂದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಯುವಕನ ಬರ್ಬರ ಹತ್ಯೆಯಾಗಿದೆ. ಈ ಹತ್ಯೆಯ ಹಿಂದೆ ಏನೇನು ಶಕ್ತಿಗಳಿದೆಯೋ, ಯಾರ್ಯಾರಿದ್ದಾರೋ ಇದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ತಕ್ಷಣಕ್ಕೆ ಮಾಡಬೇಕು. ಅದರ ಜೊತೆಯಲ್ಲಿ ಸರ್ಕಾರ ಇವತ್ತು ಅಕ್ಷಯ್ನ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಯಾಕಂದರೆ ಆ ಕುಟುಂಬ ಇವತ್ತು ನಿರ್ಗತಿಕವಾಗಿದೆ. ಮುಂದಿನ ದಿನಗಳಲ್ಲಿ ತನ್ನ ಕುಟುಂಬದ ಆ ತಂದೆ ತಾಯಿ, ತನ್ನ ಸಹೋದರರ ಏನು ಪಾಲನೆ ಪೋಷಣೆ ಮಾಡಬೇಕಾದಂಥ ಆ ಯುವಕ ಇವತ್ತಿಲ್ಲ. ಅದರ ಜೊತೆಯಲ್ಲಿ ಒಬ್ಬ ಕಲಾವಿದ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದಂಥ ಹುಲಿವೇಷ, ಹುಲಿ ಕುಣಿತಕ್ಕೆ ತನ್ನದೇ ಆದಂಥ ಒಂದು ಛಾಪನ್ನು ಪುತ್ತೂರಿನಲ್ಲಿ ಕೊಟ್ಟಂಥ ಯುವಕ. ಅದಕ್ಕಾಗಿ ಸರ್ಕಾರ ಈ ಒಂದು ಅಕ್ಷಯನ ಕೊಲೆಯನ್ನು ಗಂಭೀರವಾಗಿ ಸ್ವೀಕಾರ ಮಾಡಬೇಕು. ತಕ್ಷಣ ಆ ಒಂದು ಯಾರ್ಯಾರು ಕೊಲೆಗಡುಕರಿದ್ದಾರೋ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಾನೂನಡಿಯಲ್ಲಿ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇದರ ಹಿನ್ನೆಲೆ ಏನು ಅಂತೇಳಿ ತನಿಖೆ ಮಾಡಬೇಕು. 1 ಕೋಟಿ ಪರಿಹಾರವನ್ನು ಕೊಡಬೇಕು. ನಾನು ಕಂಡುಕೊಂಡಾಗೆ ಕಳೆದ 6 ತಿಂಗಳಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಲಾ ಆ್ಯಂಡ್ ಆರ್ಡರ್ ಕುಸಿದಿದೆ. ಈಗಾಗಲೇ 2 ಹತ್ಯೆಗಳಾಗಿದೆ. ಅದು ಕೂಡ ಯುವಕರ ಹತ್ಯೆಗಳು ನಿರಂತರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕಿದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತೇಳಿ ಸಾಮಾನ್ಯ ಜನ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಸರ್ಕಾರ ಒಂದು ಕಠಿಣ ನಿರ್ಧಾರವನ್ನು ತಗೊಳ್ಳೋದಿಲ್ವೋ, ಪೊಲೀಸ್ ಇಲಾಖೆ ಯಾವಾಗ ಅಲರ್ಟ್ ಆಗೋದಿಲ್ವೋ, ಪೊಲೀಸ್ ಇಲಾಖೆ ತನ್ನ ರಾತ್ರಿ ಹೊತ್ತು ಬೀಟನ್ನು ಮಾಡ್ತಾ ಇಲ್ವೋ, ಯಾರು ತಪ್ಪಿತಸ್ಥರಿದ್ದಾರೋ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದಿಲ್ವೋ, ಇಂಥ ಸಂದರ್ಭದಲ್ಲಿ ಇಂಥ ಕೊಲೆಗಳು ಆಗುವಂಥದ್ದು ಸಾಮಾನ್ಯ. ಅದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಇದಕ್ಕೆ ನೇರವಾಗಿ ಇವತ್ತು ಗೃಹ ಇಲಾಖೆ, ಸರ್ಕಾರ ಇವತ್ತು ಈ ಒಂದು ಕೊಲೆಗೆ ಬಹುಶಃ ಪರೋಕ್ಷವಾಗಿ ತಮ್ಮ ವೈಫಲ್ಯದಿಂದ ಈ ಕೊಲೆ ಆಗಿದೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಟ್ಟು ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಪೊಲೀಸ್ ಇಲಾಖೆ ಇನ್ನು ಮುಂದೆ ಇಂಥ ಯಾವುದೇ ಘಟನೆಗಳಾಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳದ್ದು. ಆ ಕೆಲಸವನ್ನು ಇವತ್ತಿನಿಂದಲೇ ಮಾಡಬೇಕು ಅಂತೇಳಿ ಒಬ್ಬ ಮಾಜಿ ಶಾಸಕನಲ್ಲಿ ಆಗ್ರಹವನ್ನು ಮಾಡ್ತಾಯಿದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.